ಕಂಪ್ಯೂಟರ್ ಶಿಕ್ಷಣ, ಬ್ಯಾಂಕಿಂಗ್ ಪ್ರವೇಶ ಪರೀಕ್ಷೆ, ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ವಿಶೇಷ ತರಬೇತಿ ನೀಡುತ್ತಾ ಬಂದಿರುವ ಗಣೇಶ್ ಮತ್ತು ಪ್ರಫುಲ್ಲ ಗಣೇಶ್ ಅವರ ಮೂಲಕ ಪ್ರಾರಂಭಗೊಂಡ ಐಆರ್ಸಿಎಂಡಿ ಶಿಕ್ಷಣ ಸಂಸ್ಥೆಯು ಅನೇಕ ವಿದ್ಯಾರ್ಥಿ ಮತ್ತು ಪೋಷಕರ ಮನದಲ್ಲಿ ವಿಶೇಷ ಸ್ಥಾನ ಪಡೆದುಕೊಂಡು ಅತ್ಯುತ್ತಮ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಇದೀಗ ಸಂಸ್ಥೆಯ 21 ವಿದ್ಯಾರ್ಥಿಗಳು ಏಪ್ರಿಲ್ 10ರಂದು ನಡೆದ ನ್ಯಾಷನಲ್ ಲೆವೆಲ್ ಅಬಾಕಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅರ್ಹತಾ ಅಂಕಗಳನ್ನು ಗಳಿಸುವುದರೊಂದಿಗೆ 6 ವಿದ್ಯಾರ್ಥಿಗಳು ಚಾಂಪಿಯನ್ ಆಗಿ ಹೊರಹೊಮ್ಮುವ ಮೂಲಕ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಈ ಮೂಲಕ ಪುತ್ತೂರಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ನ್ಯಾಷನಲ್ ಲೆವೆಲ್ ಅಬಾಕಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮತ್ತು ಅಭಿನಂದನಾ ಸಮಾರಂಭವು ಮೇ 2ರಂದು ಸಂಸ್ಥೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಅಧ್ಯಕ್ಷ ಉಮೇಶ್ ನಾಯಕ್ ಮತ್ತು ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು ಸಂಸ್ಥೆಯ ಪ್ರಯತ್ನವನ್ನು ಶ್ಲಾಘಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಬಹಳ ಸಂತೋಷದ ವಿಷಯ. ಕೇವಲ ಐಆರ್ಸಿಎಂಡಿಗೆ ಮಾತ್ರ ಅಲ್ಲ, ಇದು ಪುತ್ತೂರಿಗೆ ಒಂದು ಗೌರವದ ಹೆಮ್ಮೆಯ ವಿಚಾರ. ಏನಂತ ಹೇಳಿದರೆ, ಇತ್ತೀಚೆಗೆ ಏಪ್ರಿಲಲ್ಲಿ ನಡೆದ ರಾಷ್ಟ್ರ ಮಟ್ಟದ ಅಬಕಾಸ್ ಸ್ಪರ್ಧೆಯಲ್ಲಿ ಸುಮಾರು 21 ಪ್ರಶಸ್ತಿಗಳನ್ನು ಪಡೆದು ಪುತ್ತೂರಿಗೆ ಒಂದು ಗೌರವವನ್ನು ತಂದಂತಹ ಒಂದು ಸಂಸ್ಥೆ ಈ ಐಆರ್ಸಿಎಂಡಿ. ಇದೀಗ ನಾವು ಪುಟಾಣಿ ಮಕ್ಕಳ ಒಂದು ಆತ್ಮವಿಶ್ವಾಸವನ್ನು ನೋಡಿದರೆ ನಮಗೂ ಕೂಡ ಭಾರಿ ಒಂದು ಅಚ್ಚರಿ. ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸಬೇಕಾಗ್ತದೆ. ಈ ಆತ್ಮವಿಶ್ವಾಸದಿಂದಾಗಿ ಮುಂದಕ್ಕೆ ಮಕ್ಕಳು ಉನ್ನತ ವ್ಯಾಸಂಗ ಮಾಡುವಾಗ ಅವರಲ್ಲಿ ಒಂದು ಆತ್ಮವಿಶ್ವಾಸ ಬೆಳೆದ ಕಾರಣದಿಂದಾಗಿ ಅವರು ಹೆಚ್ಚಿನ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ಉನ್ನತ ಶಿಕ್ಷಣವನ್ನು ಪಡೆದು ಉತ್ತಮ ಅಂಕದಲ್ಲಿ ತೇರ್ಗಡೆಯಾಗಿ ಒಂದು ಉತ್ತಮ ನಾಗರಿಕರಾಗ್ಬೋದು, ಉತ್ತಮ ಪ್ರಜೆಗಳಾಗ್ಬೋದು, ಹಾಗೂ ಉತ್ತಮ ಉದ್ಯೋಗ ಅಥವಾ ವ್ಯವಹಾರವನ್ನು ನಡೆಸ್ಬೋದು. ಈಗ ಇಲ್ಲಿ ಐಆರ್ಸಿಎಂಡಿ ಅಂತ ಹೇಳುವಂಥ ಒಂದು ಸಂಸ್ಥೆ, ಇವರೆಲ್ಲ ಮುಖ್ಯವಾಗಿ ಇನ್ನು ಮುಂದಿನ ದಿನದಲ್ಲಿ ಉದ್ಯೋಗವನ್ನು ಅರಸಿ ಹೋಗುವ ಬದಲಿಗೆ ಒಂದು 4 ಜನರಿಗೆ ಉದ್ಯೋಗವನ್ನು ನೀಡುವಂಥ ವ್ಯಕ್ತಿಗಳಾಗಬೇಕು. ಇದರಲ್ಲೇ MD ಅಂತೇಳಿ ಬರೆದು ಕೊನೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ. ಇದೇ ರೀತಿ ಎಲ್ಲ ಪುಟಾಣಿ ಮಕ್ಕಳು ಮುಂದಕ್ಕೆ ಒಂದು ಅವರವರದೇ ಆದಂತಹ ಒಂದು ಸ್ವಂತ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಆ ಸಂಸ್ಥೆ MDಗಳಾಗಬೇಕು. ಅದೇ ರೀತಿಯಲ್ಲಿ ಒಂದು 4-6 ಜನರಿಗೆ ಉದ್ಯೋಗವನ್ನು ನೀಡುವಂತಹ ಒಂದು ಸಾಮರ್ಥ್ಯವನ್ನು ಪಡಿತಾರೆ ಅಂತ ಹೇಳುವಂಥ ವಿಶ್ವಾಸವೂ ನನಗಿದೆ. ಈ ಸಂದರ್ಭದಲ್ಲಿ ಐಆರ್ಸಿಎಂಡಿ ಸಂಸ್ಥೆಯ ಸಂಸ್ಥಾಪಕರಾದ ಗಣೇಶ್ ಮತ್ತು ಪ್ರಫುಲ್ಲ ಗಣೇಶ್ ದಂಪತಿ, ಪುತ್ರಿ ಕುಮಾರಿ ತನಯ, ಸಂಸ್ಥೆಯ ಸಿಬ್ಬಂದಿ ರಶ್ಮಿತಾ ಸೇರಿದಂತೆ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ನ್ಯಾಷನಲ್ ಲೆವೆಲ್ ಅಬಾಕಸ್ ಸ್ಪರ್ಧೆಯಲ್ಲಿ ಸಾಧನೆ ಮಾಡಿದ ಈ ಎಲ್ಲಾ ವಿದ್ಯಾರ್ಥಿಗಳು ಐಆರ್ಸಿಎಂಡಿ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ 6 ತಿಂಗಳಿನಿಂದ ಅಬಾಕಸ್ ತರಬೇತಿಯನ್ನು ಪಡೆಯುತ್ತಿದ್ದಾರೆ ಹಾಗೂ ಕಳೆದ ನವೆಂಬರ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಆನ್ಲೈನ್ ಅಬಾಕಸ್ ಸ್ಪರ್ಧೆಯಲ್ಲಿ 3 ವಿದ್ಯಾರ್ಥಿಗಳು ಚಾಂಪಿಯನ್ ಆಫ್ ಚಾಂಪಿಯನ್ ಪ್ರಶಸ್ತಿ ಪಡೆದಿರುವುದು
IRCMD ಶಿಕ್ಷಣ ಸಂಸ್ಥೆಯ ಮತ್ತೊಂದು ಹೆಗ್ಗಳಿಕೆಯಾಗಿದೆ. ಅಬಾಕಸ್ ಎನ್ನುವುದು ಗಣಿತಕ್ಕೆ ಸಂಬಂಧಿಸಿದ ವಿಶೇಷ ತರಬೇತಿಯಾಗಿದ್ದು, ಇದರಿಂದ ಅತ್ಯಂತ ವೇಗದಲ್ಲಿ ಲೆಕ್ಕಾಚಾರ ಮಾಡುವ ಸಾಮರ್ಥ್ಯ ಬೆಳೆಸುವುದು ಇದರ ವಿಶೇಷತೆಯಾಗಿದೆ. ಹೆಚ್ಚಿನ ಪೋಷಕರಿಗೆ ಅಬಾಕಸ್ ಅಂದರೆ ಏನು, ಅಬಾಕಸ್ ಯಾತಕ್ಕಾಗಿರುವಂಥದ್ದು, ಅಬಾಕಸ್ನಿಂದ ಆಗುವ ಪ್ರಯೋಜನ ಏನು ಅಂತ ಹೇಳುವಂಥದ್ದು ವಿಷಯ ಗೊತ್ತಿರೋದಿಲ್ಲ. ಈ ಅಬಾಕಸ್ ಗಣಿತಕ್ಕೆ ಸಂಬಂಧಿಸಿದಂತಹ ಒಂದು ಏಕೈಕ ತರಬೇತಿಯಾಗಿದೆ. ಈ ಅಬಾಕಸ್ ಕಲಿತ ಮಕ್ಕಳು ಸಾಮಾನ್ಯವಾಗಿ ಸಾಮಾನ್ಯ ಮಕ್ಕಳಿಗಿಂತ 6 ಪಟ್ಟು ವೇಗದಲ್ಲೇ ಒಂದು ವಿಷಯವನ್ನು ಗ್ರಹಿಸ್ತಾರೆ, ನಂಬರ್ಗಳನ್ನು ಕೂಡ ತಗೊಳ್ತಾರೆ. ಈ ಅಬಾಕಸ್ ಗಣಿತಕ್ಕೆ ಮಾತ್ರ ಸಂಬಂಧಿಸಿದ ಒಂದು ತರಬೇತಿ ಅಲ್ಲ. ಈ ಅಬಾಕಸ್ ಅಂತ ಹೇಳುವಂಥದ್ದು ಈ ಡಿವೈಸ್ನ ಮೂಲಕ ಮಾಡ್ತೇವೆ ನಾವು. ಸೊ ಇದೊಂದು ರೈಟ್ ಬ್ಯಾಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ಕರಿತೇವೆ. ಈ ಅಬಾಕಸ್ನಲ್ಲಿ ನೀವು ನೋಡ್ತಿರೋ ಹಾಗೆ ಬೀಟ್ಸ್ಗಳಿದ್ದಾವೆ. ಈ ಬೀಟ್ಸ್ಗಳಿಗೆ ವ್ಯಾಲ್ಯೂಸ್ಗಳನ್ನು ನಾವು ಹಾಕ್ತಾ ಹೋಗ್ತೇವೆ. ಸೊ ಈ ವ್ಯಾಲ್ಯೂಸ್ನ ಮೂಲಕ ಮಕ್ಕಳು ಏನು ಮಾಡ್ತಾರೆ ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇಷ್ಟನ್ನು ಕೂಡ ಮಾಡ್ತಾ ಹೋಗ್ತಾರೆ. ಅದು ಯಾವ ರೀತಿ ಮಾಡ್ತಾರೆ ಅಂತಂದರೆ ಅವರ ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ಜೊತೆಗೆ ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಈ 4 ಕೂಡ ಒಟ್ಟಿಗೆ ವರ್ಕ್ ಮಾಡ್ತಾ ಹೋಗ್ತದೆ. ಅಂದರೆ ಈ ಮಕ್ಕಳುಗಳು ನಂಬರ್ಗಳನ್ನು ಏನು ತೊಗೊಳ್ತಾರೆ ಅದನ್ನು ಲೆಫ್ಟ್ ಬ್ರೈನಲ್ಲಿ ತೊಗೊಳ್ತಾ ಹೋದಾಗೆ ರೈಟ್ ಹ್ಯಾಂಡ್ನಲ್ಲಿ ಅವರು ಬೀಟ್ಸ್ನ ವ್ಯಾಲ್ಯೂವನ್ನು ಹೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಅವರಿಗೆ ಉತ್ತರ ಕೂಡ ಬರ್ತಾ ಹೋಗ್ತದೆ. ಅಬಾಕಸ್ನಿಂದ ಆಗುವ ಪ್ರಯೋಜನಗಳು ಏನು ಅಂತೇಳಿ, ಈ ಅಬಾಕಸ್ನಿಂದ ನಮ್ಮ ನ್ಯಾಚುರಲ್ ಎಬಿಲಿಟಿ ಅಂತ ಹೇಳುವಂಥದ್ದು ಇಂಪ್ರೂವ್ಮೆಂಟ್ ತೊಗೊಳ್ತಾರೆ. ಅಂದರೆ ನೈಸರ್ಗಿಕವಾಗಿ ಅವರು ಎಬಿಲಿಟಿಯನ್ನು ತೊಗೊಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಈ ಅಬಾಕಸ್ನಿಂದ ಮಕ್ಕಳಿಗೆ ಸುಮಾರು ಪ್ರಯೋಜನಗಳಾಗುವಂಥದ್ದು ಅಂದರೆ ನಂಬರ್ಗಳನ್ನು ಮಕ್ಕಳು ತುಂಬ ಖುಷಿಯಾಗಿ ಕಲಿತಾರೆ. ಈ ನಾರ್ಮಲಿ ಸ್ಕೂಲಿಗೆ ಹೋಗುವಂಥ ಮಕ್ಕಳಿಗೆ ಈ ನಂಬರ್ಸ್ಗಳನ್ನು ಬೈಹಾರ್ಟ್ ಮಾಡುವಂಥದ್ದು ಹೇಳಿಕೊಡುವಂಥದ್ದು ತುಂಬ ಕಷ್ಟದ ವಿಷಯ ಆಗಿರ್ತದೆ. ಅದೇ ಅಬಾಕಸ್ ಕ್ಲಾಸಿಗೆ ಬಂದಂಥ ಮಕ್ಕಳುಗಳಿಗೆ ತುಂಬ ಸ್ಪೀಡಾಗಿ ಅವ್ರ ನಂಬರ್ಸ್ಗಳನ್ನು ಕಲಿತಾ ಹೋಗ್ತಾರೆ. ನಾನು ಆಗ ಹೇಳಿದಾಗೆ ಈ ಬ್ರೈನ್ ಡೆವಲಪ್ಮೆಂಟ್ ಅಂತ ಹೇಳುವಂಥದ್ದು ಮಕ್ಕಳಲ್ಲಿ ತುಂಬ ಬೇಗನೆ ನಡಿಬೇಕು. ಈ ಅಬಾಕಸ್ ಯಾರು ಕ್ಲಾಸ್ ತಗೊಳ್ತಾರೋ ಇಂಥ ಮಕ್ಕಳಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಮಕ್ಕಳಲ್ಲಿರುವಂಥ ಕಾನ್ಸಂಟ್ರೇಷನ್ ಲೆವೆಲ್ ಆಗಿರ್ಬೋದು ಅಥವಾ ಅವರ ಲಿಸನಿಂಗ್ ಕೆಪಾಸಿಟಿ ಆಗಿರ್ಬೋದು, ಈ ಎಕ್ಯುರೇಸಿ ಆಗಿರುವಂಥದ್ದು ಇಂಥದ್ದೆಲ್ಲದಕ್ಕೂ ಅನುವು ಮಾಡಿಕೊಡ್ತಾ ಹೋಗ್ತದೆ. ಇವಾಗ ನೀವು ನೋಡ್ಬೋದು ಹೆಚ್ಚಿನ ಮಕ್ಕಳು ಮೊಬೈಲಲ್ಲಿ ಅವ್ರ ಬೆರಳು ತುದಿಯಲ್ಲಿ ಮೊಬೈಲ್ ಸ್ಕ್ರೀನನ್ನು ಟಚ್ ಮಾಡ್ತಾ ಹೋಗ್ತಾರೆ. ಬಟ್ ನಮ್ಮ ಮಕ್ಕಳು ಅಂದರೆ ಅಬಾಕಸ್ ಕಲ್ತಂಥ ಮಕ್ಕಳು ಈ ಬೆರಳು ತುದಿಯಲ್ಲಿ ಬೀಟ್ಸ್ಗಳ ವ್ಯಾಲ್ಯೂವನ್ನು ತುಂಬ ಸ್ಪೀಡಾಗಿ ಹೇಳ್ತಾ ಹೋಗ್ತಾರೆ. ನಾನು ಅನೇಕ ವಿಡಿಯೋಗಳನ್ನು ಬಿಟ್ಟಿದ್ದೇನೆ. ಇದರಲ್ಲಿ ಕೇವಲ ಒಂದು 30 ಸೆಕೆಂಡ್ಗಳಲ್ಲಿ ನಾನು ತುಂಬ ನಂಬರ್ಗಳನ್ನು ಸ್ಪೀಡಾಗಿ ಹೇಳ್ತಾ ಹೋಗ್ತೇನೆ. ಅದರಲ್ಲಿ ಬರೀ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾತ್ರ ಇರೋದಿಲ್ಲ, ನಾನು ಎರಡನ್ನು ಒಟ್ಟೊಟ್ಟಿಗೆ ಹೇಳ್ತಾ ಹೋಗ್ತೇನೆ. ಆ 30 ಸೆಕೆಂಡ್ಸಲ್ಲಿ ನಾನು ಎಷ್ಟು ನಂಬರ್ಗಳನ್ನು ಹೇಳ್ತೇನೋ ಅಷ್ಟು ನಂಬರ್ಗಳನ್ನು ಅವರು ಕ್ಯಾಲ್ಕುಲೇಷನ್ ಮಾಡ್ತಾ ಕೊನೆಗೆ ಆನ್ಸರ್ಗಳನ್ನು ಹೇಳುವಲ್ಲಿ ಸಫಲರಾಗ್ತಾರೆ. ಹಾಗಾಗಿ ನಾನು ಕೊನೆಯದಾಗಿ ಏನು ಹೇಳಬೇಕು ಅಂತಂದರೆ, ಈ ಅಬಾಕಸ್ನಿಂದ ಮಕ್ಕಳ ಒಂದು ಸಂಪೂರ್ಣ ಮೆದುಳಿನ ಬೆಳವಣಿಗೆ ಜೊತೆಗೆ ಅವರು ಆಲ್ರೌಂಡರ್ ಆಗಿ ಬರುವಂಥದ್ದು. ಅಂದರೆ ಅವರಲ್ಲಿರುವಂಥ ಆತ್ಮವಿಶ್ವಾಸ ಆಗಿರ್ಬೋದು ಅಥವಾ ಈ ಕ್ರಿಯೇಟಿವಿಟಿ ಅಂತ ಹೇಳುವಂಥದ್ದು ಇದೆಲ್ಲವೂ ಕೂಡ ಈ ಅಬಾಕಸ್ ಕಲಿತ ಮಕ್ಕಳಲ್ಲಿ ಅವರ ಮೆದುಳಿನ ಬೆಳವಣಿಗೆ ಆಗಿರ್ಬೋದು ಅಥವಾ ಅವರ ಆತ್ಮವಿಶ್ವಾಸ ಆಗಿರ್ಬೋದು ಅಥವಾ ಈ ಕ್ರಿಯೇಟಿವಿಟಿ ಅಂತ ಹೇಳುವಂಥದ್ದು ತನ್ನಿಂತಾನೇ ಹೊರಹೊಮ್ತಾ ಬರುವಂಥದ್ದು. ಹಾಗಾಗಿ ಮಕ್ಕಳು ಎಲ್ಲ ರೀತಿಯಿಂದ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದರ ಅರ್ಥ ಹೇಗಂತಂದರೆ ಅವರು ಆಲ್ರೌಂಡರ್ ಆಗಿ ಹೊರಹೊಮ್ತಾರೆ. ಕಳೆದ 2021ನೇ ಇಸವಿಯಲ್ಲಿ ಇಂಟರ್ನ್ಯಾಷನಲ್ ಅಬಾಕಸ್ ಕಾಂಪಿಟೇಷನ್ ಸ್ಪರ್ಧೆ ನಡೀತು. ಅದರಲ್ಲಿ ನಮ್ಮ ಸಂಸ್ಥೆ ಅಂದರೆ IRCMD ಸಂಸ್ಥೆಯ 3 ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ 3 ವಿದ್ಯಾರ್ಥಿಗಳು ಅಚ್ಚರಿ ವಿಷಯ ಏನು ಅಂತಂದರೆ ಚಾಂಪಿಯನ್ ಆಫ್ ಚಾಂಪಿಯನ್ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಾರೆ. ಇದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯ ಆಗಿದೆ. ಅದೇ ಥರ 2022 ಅಂದರೆ ಈ ವರ್ಷದಲ್ಲಿ ನ್ಯಾಷನಲ್ ಅಬಾಕಸ್ ಲೆವೆಲ್ ಕಾಂಪಿಟೇಷನ್ ಆಯಿತು. ಇದರಲ್ಲಿ 21 ಮಂದಿ ಭಾಗವಹಿಸಿದರು. ಈ 21 ಮಂದಿ ಕೂಡ ಕ್ವಾಲಿಫೈಯರ್ ಲೆವೆಲನ್ನು ತಲುಪಿದ್ದಾರೆ. ಅದರಲ್ಲಿ 6 ಜನ ಮಕ್ಕಳು ವಿನ್ನರ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಅಂದರೆ ಒಬ್ಬರು ಚಾಂಪಿಯನ್ ಆಫ್ ಚಾಂಪಿಯನ್ ಪ್ರಶಸ್ತಿ, ಒಬ್ಬರು ಚಾಂಪಿಯನ್ ಪ್ರಶಸ್ತಿ, 2 ವಿನ್ನರ್ಸ್ ಮತ್ತು 2 ರನ್ನರ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಅಬಾಕಸ್ನ ಬಗ್ಗೆ ಥಿಯರಿಟಿಕಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಅಬಾಕಸ್ ಹೇಗೆ ವರ್ಕ್ ಆಗ್ತದೆ, ಅಬಾಕಸ್ನಿಂದ ಆಗೋ ಪ್ರಯೋಜನಗಳು ಏನು ಅಂತೇಳಿ. ಇವಾಗ ನನ್ನ ಜೊತೆ ಮಕ್ಕಳಿದ್ದಾರೆ, ನನ್ನ ಮಕ್ಕಳ ಜೊತೆಗೆ ಪ್ರಾಕ್ಟಿಕಲಿ ನಿಮಗೆ ಅಬಾಕಸ್ನ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ. +555 +111 +111 +111 +111 -555 -222 -222 +22 +22 +55 -55 -7 -7 -7 -7 answer is 0. Very good. Next. +1 +1 +1 +1 +5 -5 -2 -2 +7 +7 +7 +7 -20 -20 +55 answer is 25. Very good. Yes. +999 -555 -444 +11 +7 +22 +55 -99 +2 +2 +5 -1 -1 -1 -1 -5 +10 +10 +10 +10 +50. Very good. +1 +1 +1 +1 +5 -9 +10 +10 +10 +10 +50 answer is 90. IRCMD ಶಿಕ್ಷಣ ಸಂಸ್ಥೆಯು ಅಬಾಕಸ್ ಜೊತೆಗೆ ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣ ತರಬೇತಿ, ವೇದಗಣಿತ,
ಬ್ಯಾಂಕಿಂಗ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ತರಬೇತುದಾರರಿಂದ ಸಮಗ್ರ ತರಬೇತಿಯನ್ನು ಪುತ್ತೂರು ಮತ್ತು ಸುಳ್ಯದಲ್ಲಿ ನೀಡುತ್ತಿದೆ. ಈ ಸಂಸ್ಥೆಯಲ್ಲಿ ದಾಖಲಾತಿಯನ್ನು ಬಯಸುವವರು 9632320477 ಈ ನಂಬರ್ಗೆ ನೇರವಾಗಿ ಸಂಪರ್ಕಿಸಬಹುದಾಗಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.